ನಿನ್ನೆ ದಿನ ಹುಬ್ಬಳ್ಳಿಯ ಮಂದಿ ಯುಗಾದಿಯ ಸಂಭ್ರಮದಲ್ಲಿದ್ದರು. ಈ ವೇಳೆಗೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಂದು ಕರೆ ಬರುತ್ತೆ. ಕರೆ ಬಂದಾಗ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮೀಣ ಪೊಲೀಸರು ಅಲ್ಲಿ ನಡೆದ ಘಟನೆ ನೋಡಿ ದಂಗಾಗಿದ್ರು. ಇಷ್ಟಕ್ಕೂ ಅಲ್ಲಿ ನಡೆದಿದೆಯೇನೋ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಿನ್ನೆ ದಿನ ಹುಬ್ಬಳ್ಳಿಯ ಮಂದಿ ಯುಗಾದಿಯ ಸಂಭ್ರಮದಲ್ಲಿದ್ದರು. ಈ ವೇಳೆಗೆ ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆ ಬರುತ್ತೆ. ಕರೆ ಬಂದ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮೀಣ ಪೊಲೀಸರು ಅಲ್ಲಿ ನಡೆದ ಘಟನೆಯನ್ನ ನೋಡಿ ದಂಗಾಗಿದ್ದರು. ಯಾಕೆಂದ್ರೆ ಅಲ್ಲಿ ಯುವಕನೊಬ್ಬನನ್ನ ನಿರ್ದಯವಾಗಿ ಕೊಲೆ ಮಾಡಿ ರುಂಡವನ್ನ ಸುಡಲಾಗಿತ್ತು. ಆದ್ರೆ ದೇಹ ಮಾತ್ರ ಕಾಣೆಯಾಗಿತ್ತು. ಈ ಘಟನೆ ನಡೆದಿದ್ದು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ತುಮವಾಡ ಅರಣ್ಯ ಪ್ರದೇಶದಲ್ಲಿ. ಕೂಡಲೇ ಸ್ಥಳಕ್ಕೆ ಧಾವಿಸಿದ್ದ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ಗೋಕಾಕ ಅವರು ಪರಿಶೀಲನೆ ನಡೆಸಿ ತನ್ನ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದ ಹಾಗೆ ಸ್ಥಳಕ್ಕೆ ಧಾವಿಸಿದ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣಕಂಠ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹುಬ್ಳಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೇವರಗುಡಿಯಲ್ಲಿ ನಮಗೆ ಒಂದು ಮಾಹಿತಿ ಬಂತು. ಇಲ್ಲಿ ಗ್ರಾಮಸ್ಥರು ತಿಳಿಸಿದ್ರು, ಒಂದು ಡೆಡ್ ಬಾಡಿದು ಜಸ್ಟ್ ಹೆಡ್ ಮಾತ್ರ ಇಲ್ಲಿ ಅವರಿಗೆ ಗೊತ್ತಾಯಿತು ಇಲ್ಲಿ ಇದೆ ಅಂತ. ಸೊ ಅದು ಗೊತ್ತಾದ ಕೂಡಲೇ ನಾವು ಇಲ್ಲಿ ಬಂದಿದ್ದೀವಿ. ಈಗ ಐಡೆಂಟಿಫೈ ಮಾಡ್ತಾಯಿದ್ವಿ ಇದು ಯಾರು ತಂದಿಟ್ಟಿದ್ದಾರೆ, ಹೇಗೆ ಇಲ್ಲಿ ಬಂದಿದೆ. ಮತ್ತು ಅದು ಡೆಡ್ ಬಾಡಿ ಸ್ಕಲ್ ಕೂಡ ಸ್ವಲ್ಪ ಸುಟ್ಟಾಕಿದ್ದಾರೆ. ಸೊ ಅದು ಇನ್ನೂ ಐಡೆಂಟಿಫೈ ಮಾಡ್ತೀವಿ, DNA ತಗೊಂಡು ಇದು ಇಲ್ಲಿಂದ ಏನಾಗಿದೆ ಅಂತ ಮುಂದೆ ಕ್ರಮ ತಗೋತೀವಿ. ರುಂಡವನ್ನು ಪರೀಕ್ಷೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ರವಾನಿಸಿ ಈತ ಯಾರು, ಈತನ ಮುಂಡ ಎಲ್ಲಿದೆ ಎಂಬ ಮಾಹಿತಿಯನ್ನ ಕಲೆ ಹಾಕುವ ಕಾರ್ಯಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಮುಂದಾಗಿದ್ದರು. ಆದರೆ ಈ ಮಧ್ಯೆ ರಾತ್ರಿ 9ರ ಸುಮಾರಿಗೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಚೀಲದಲ್ಲಿ ಕೈಕಾಲು ಇಲ್ಲದ ಮುಂಡ ಕೂಡ ಪತ್ತೆಯಾಗಿದೆ. ಇದು ಮೃತ ಯುವಕನದ್ದೇ ಎಂದು ಪೊಲೀಸರು ಅಂದಾಜಿಸಿದ್ದಾರೆ. ಇವತ್ತು ಸಾಯಂಕಾಲ ನಮ್ಮ ಕೇಶವಪುರ ಲಿಮಿಟಲ್ಲಿ ಇಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಬ್ಬರು ಮನುಷ್ಯ ಅದು ಅರ್ಧ ಬಾಡಿ ಭಾಗ ಸಿಕ್ಕಿದ್ದಾವೆ. ತಲೆ ಇರಲಿಲ್ಲ ಮತ್ತು ಕೆಳಗಡೆ ಕಾಲು ಮತ್ತು ಕೈ ಕೂಡ ಕಟ್ ಮಾಡಿದ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದಾವೆ. ಇದು ಸುಮಾರು 2-3 ದಿವಸ ಹಳೆಯದು ಇರ್ಬೋದು. ಇಲ್ಲಿ ಬೇರೆ ಕಡೆ ಅಫೆನ್ಸ್ ಮಾಡಿ ಅದೊಂದು ಚೀಲಲ್ಲಿ ಹಾಕಿ ಇಲ್ಲಿ ತಂದಿಟ್ಟಿದ್ದಾರೆ ಅಂತ ಮೇಲ್ಮಟ್ಟ ಕಾಣ್ತಾಯಿದ್ವಿ. ಇದರಿಗೆ ಸಂಬಂಧಪಟ್ಟಾಗ ಈಗ ನಾವು ಕೇಶವಪುರ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ವಿ ಮತ್ತು ನಮ್ಮ ACP ನಾರ್ತ್ ಅವರು ಕೇಸ್ ಇನ್ವೆಸ್ಟಿಗೇಷನ್ ತೊಗೊತಾ ಇದ್ದಾರೆ. ಮತ್ತು ಇದರಲ್ಲಿ ನಾವು ಸ್ಪೆಷಲ್ ಟೀಮ್ ಮಾಡಿ ಆದಷ್ಟು ಬೇಗ ಈ ಕೇಸ್ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಇದರಲ್ಲಿ ಪಬ್ಲಿಕ್ಕಿಂದ ಕೂಡ ಯಾರು ಇತ್ತೀಚೆಗೆ 3 ದಿವಸದಲ್ಲಿ ಕಾಣೆ ಆಗಿದ್ರಂಥದ್ದು ಕೇಸ್ ಇದ್ದರೆ ಪೊಲೀಸ್ಗೆ ತಿಳಿಸಿದರೆ ಒಳ್ಳೆಯದು. ಅದರ್ವೈಸ್ ಪೊಲೀಸ್ಗೆ ಅದರ ಯಾವ್ದು ಡೌಟ್ ಇದ್ದರೆ ಪೊಲೀಸ್ಗೆ ತಕ್ಷಣ ತಿಳಿಸಿದರೆ ನಾವು ಅದು ಕೇಸ್ ಬೇಗ ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗ್ತದೆ. ಒಟ್ಟಿನಲ್ಲಿ ಯುವಕನ ಈ ಬರ್ಬರ ಕೊಲೆಗೆ ಇಡೀ ಹುಬ್ಬಳ್ಳಿ ಜನರು ಬೆಚ್ಚಿ ಬಿದ್ದಿದ್ದು 2 ಪೊಲೀಸ್ ಠಾಣೆಗೆ ಕೂಡ ಇದು ಚಾಲೆಂಜಿಂಗ್ ಪ್ರಕರಣ ಆಗಿದೆ. ಪೊಲೀಸರು ಎಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸುತ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ವಿನಯ್ ರೆಡ್ಡಿ, ಹುಬ್ಬಳ್ಳಿ, ಸ್ಪಂದನ TV.